ತೀವ್ರ ಗಾಳಿ ಮಳೆಯ ಪರಿಣಾಮ ಚಾವಣಿ ಕುಸಿತಕ್ಕೊಳಗಾದ ಮನೆಯನ್ನ ಪೆರುವಾಯಿ ಮುಸ್ಲಿಂ ಐಕ್ಯ ವೇದಿಕೆಯ ಸದಸ್ಯರು ದುರಸ್ತಿಗೊಳಿಸಿ ಹಸ್ತಾಂತರ ಮಾಡಿದ್ದಾರೆ. ಪೆರುವಾಯಿ ಮುಚ್ಚಿರಬೆಟ್ಟು ನಿವಾಸಿ ಸಂಜೀವ ಮುಖೇರ ಅವರ ಮನೆಯ ಚಾವಣಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಗಾಳಿಗೆ ಕುಸಿದು ಬಿದ್ದಿತ್ತು. ಇದರಿಂದಾಗಿ ಮನೆ ಮಂದಿ ಮಳೆಯ ನಡುವೆಯೇ ಜೀವನ ನಡೆಸಬೇಕಾಗಿತ್ತು. 1 ವರ್ಷದಿಂದ ಈ ಮನೆಯು ಶಿಥಿಲಗೊಂಡಿತ್ತು. ಮೊನ್ನೆ ಸುರಿದ ಮಳೆಗೆ ಸಂಪೂರ್ಣವಾಗಿ ಹಾನಿಕೊಂಡಿತ್ತು. ಕೂಲಿ ಕೆಲಸ ಮಾಡಿ ದಿನ ದೂಡುತ್ತಿರುವ ಸಂಜೀವ ಅವರಿಗೆ ಮನೆ ದುರಸ್ತಿ ಮಾಡುವಷ್ಟು ಶಕ್ತಿಯಿಲ್ಲ. ಈ ಬಗ್ಗೆ ಹಲವರಲ್ಲಿ ಅಂಗಲಾಚಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಈ ಕುಟುಂಬ ಭಾರಿ ನೊಂದಿತ್ತು. ಈ ಬಗ್ಗೆ ಪೆರುವಾಯಿ ಮುಸ್ಲಿಂ ಐಕ್ಯ ವೇದಿಕೆಯ ಸದಸ್ಯರ ಗಮನಕ್ಕೆ ಬಂದಿದೆ. ಅವರು ತಕ್ಷಣವೇ ದುರಸ್ತಿ ಮಾಡುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಕೇವಲ 4 ದಿನದಲ್ಲಿ ಮನೆಯ ದುರಸ್ತಿ ಕಾರ್ಯ ನಡೆಸಿಕೊಟ್ಟಿದ್ದಾರೆ. ಈ ಮನೆಗೆ ವಿದ್ಯುತ್ ಸಂಪರ್ಕ ಕೂಡ ಇರಲಿಲ್ಲ. ಇದೀಗ ಅದನ್ನು ಕೂಡ ಮಾಡಿಕೊಟ್ಟಿದ್ದು ಗುಡಿಸಲಿನಂತಿದ್ದ ಮನೆಯನ್ನ ಸುಸಜ್ಜಿತವಾಗಿ ದುರಸ್ತಿ ಮಾಡಿದ್ದಾರೆ. ಸುಮಾರು 75,000 ರೂಪಾಯಿ ವೆಚ್ಚದಲ್ಲಿ ಮನೆ ಪುನರ್ ನಿರ್ಮಾಣಗೊಂಡಿದ್ದು ಇದೀಗ ಈ ಕುಟುಂಬ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಿದೆ. ನಮ್ಮ ಊರಿನ ಸಹೋದರ ಸಂಜೀವರವರ ಮನೆ ಮೇಲ್ಛಾವಣಿ ತುಂಬ ಹಾನಿಗೊಳಗಾಗಿದ್ದು ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದುದರಿಂದ ನಮ್ಮ ಪವಿತ್ರ ದಿನವಾದಂತಹ ಈದ್ ಉಲ್ ಫಿತರ್ ದಿನದಂದು ನಮ್ಮ ಪೆರುವಾಯಿಯಲ್ಲಿ ಸರ್ವಧರ್ಮದ ಎಲ್ಲ ಕಷ್ಟ ಕಾರ್ಯಗಳಿಗೆ ತಕ್ಷಣ ಸ್ಪಂದಿಸುವಂತಹ ಮುಸ್ಲಿಂ ಐಕ್ಯವೇದಿ ತಂಡವು ಇಲ್ಲಿಗೆ ನಾವು ಭೇಟಿ ಕೊಟ್ಟು ಈ ಒಂದು ಪರಿಸ್ಥಿತಿಯನ್ನು ಮನಗಂಡು ನಮ್ಮ ಸಂಜೀವರ ಹತ್ತಿರ ನಾವು ನಮ್ಮ ಸಹಾಯಸ್ಥವನ್ನು ನೀಡುತ್ತೇವೆ ಅಂತ ಹೇಳಿದಾಗ ಸಂಪೂರ್ಣವಾಗಿ ಅದನ್ನು ಒಪ್ಪಿಕೊಂಡುದರಿಂದ ತಕ್ಷಣ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗದಂಥ ಈ ಒಂದು ಪರಿಸ್ಥಿತಿಯಲ್ಲಿ ಆದಷ್ಟು ಬೇಗ ಈ ಒಂದು ಯೋಜನೆಯನ್ನು ಸಂಪೂರ್ಣವಾಗಿ ಅವರಿಗೆ ಹಸ್ತಾಂತರಿಸಬೇಕೆಂಬ ಉದ್ದೇಶದಿಂದ ನಾವು ನಮ್ಮ ಸದಸ್ಯರ ಮುಂದೆ ಈ ಒಂದು ಅಹವಾಲನ್ನು ಇಟ್ಟಾಗ ನಮ್ಮ ಸಮುದಾಯದ ಎಲ್ಲ ಯುವಕರು ಹಿರಿಯರು ಹಿತೈಷಿಗಳು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಟ್ಟು ಕೇವಲ 4 ದಿನದ ಅಂತರದಲ್ಲಿ ದಿನದ 14 ಗಂಟೆಯು ನಮ್ಮ ಎಲ್ಲ ಯುವಕರು ಇಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ದುಡಿದಿದ್ದರಿಂದ ಸರಿಸುಮಾರು 1.5 ಲಕ್ಷದಷ್ಟು ಅಂದಾಜು ವೆಚ್ಚದಲ್ಲಿ ಒಂದು ಮನೆಯ ನಿರ್ಮಾಣವನ್ನು ನಾವು ಮಾಡಿರುತ್ತೇವೆ. ಇಲ್ಲಿ ಬೋರ್ದೈತಂಡು ಏರ್ಲ ಬತ್ತು ಈಜೀರು ಅಂಡ ಮಕ್ಕಳು ಮುಸ್ಲಿಮ್ಸ್ ಮಕ್ಕಳು ಬತ್ತದ ಇಂಕ ಸಹಾಯ ಮಾಡ್ತೀರು ಏರ್ಲವರು ಇಂಕ ಸಹಾಯ ಮಾಡ್ತಿದ್ದೀರು ಮುಸ್ಲಿಮ್ಸ್ ಬಂದವರು ಬತ್ತದ ಪಂಚಾಯತ್ ಹಿಡ್ದಾಲ ಇಂಗ್ಲೀಷ್ ಸಹಕಾರ ತಿಗಲ್ಜಿ ಪಂಡದಿಲ್ಲದಾಲ ಪ್ರಯೋಜನ ಇದ್ದಿ ಐಡ್ದುಕ್ಕ ಅಕ್ಳು ಬತ್ತು ಫೋಟೋದೆತ್ತು ಪೋತೀರು ಪಂಚಾಯತ್ ಆಗಲಿ ಅಕ್ಳಂದಾಲ ಬೈದಕ್ಕೆ ಸುದ್ದಿ ಅಜ್ಜಿ ಅಂದು ಐದಕ್ಕೆ ಮಕ್ಳು ಬತ್ತೀರು ಮಕ್ಳು ಬತ್ತದು ಮಂತಕೊಬ್ರು ಪಂದ್ಕೊಂಡೇರು ಅವನು ಎಂಕ್ಲು ಹೊತ್ತಂಡು ಅವು ಎಂಕ್ಲಿಗೆ ಖುಷಿ ಸಂತೋಷ ಬುಡ್ದು ಮುಜಿ 4 ದಿನ ಎಂಕ್ಲ ತಿರಾಗುತ್ತಾನೆ ಕೊಟ್ಟಿ ಆಡುತ್ತ ಬರ್ಸ ಐತಾನೆ ಬರ್ಸ ಪೂರ ಬದಲ್ದತ್ತಾನೆ.